ಬೆಂಗಳೂರು ಕಂಬಳದಲ್ಲಿ ಒಂದು ವಿಶೇಷತೆಯನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿರ್ತಕ್ಕಂತಹ ಒಂದು ಮೆಟ್ಲನ್ನು ಹಾಕ್ತಾ ಇದ್ದಾರೆ, ಅಂದರೆ ಫ್ಲೈಓವರ್ ರೀತಿಯಲ್ಲಿ ಹಾಕ್ತಾ ಇದ್ದಾರೆ. ಇದಕ್ಕೊಂದು ಮೇಜರ್ ರೀಸನ್ ಇದೆ. ಇದು ಬಹಳ ವಿಶೇಷವಾದಂತಹ ಒಂದು ವ್ಯವಸ್ಥೆ. ಯಾಕೆಂತಂದರೆ ಈ ಬದಿಯಲ್ಲಿ ಕಂಬಳದ ಕೋಣಗಳ ಟೆಂಟ್ಗಳಿದ್ದಾವೆ. ಈ ಟೆಂಟ್ಗಳ ನಡುವಲ್ಲಿ, ಅಂದರೆ ಕಂಬಳದ ಕೋಣಗಳ ಟೆಂಟ್ಗಳು ಇರೋದ್ರಿಂದ ಕಂಬಳದ ಕೋಣಗಳನ್ನು ಈ ರೀತಿಯಾಗಿ, ಅಂದರೆ ಇದರ ಅಡಿಯಲ್ಲಿ ನೇರವಾಗಿ ಗಂತಿಗೆ ತೆಗೆದುಕೊಂಡು ಕರ್ಕೊಂಡು ಹೋಗಲಾಗುತ್ತೆ. ಇಲ್ಲಿ ನೋಡಿ, ಇದರ ಅಡಿಯಲ್ಲಿ ಗಂತಿಗೆ ಕರೆದುಕೊಂಡು ಹೋಗಲಾಗುತ್ತೆ ಕಂಬಳದ ಕೋಣಗಳನ್ನು. ಈ ಮೂಲಕ ಈ ದಾರಿಯಲ್ಲಿ ಗಂತಿಗೆ ಕರೆದುಕೊಂಡು ಹೋಗಿ ಗಂತಿಗೆ ಇಳಿಸಿ ಓಟ ಮುಗಿಸಿ ವಾಪಸ್ಸು ಇಲ್ಲಿಗೆ ಬರುವಂಥದ್ದು. ಅಂದರೆ ನಾಳೆ ಸುಮಾರು 8 ಲಕ್ಷಕ್ಕೂ ಅಧಿಕ ಜನ ಬರುವಂತಹ ನಿರೀಕ್ಷೆಗಳಿರೋದ್ರಿಂದ ಕಂಬಳ ಕೋಣಗಳಿಗೆ ತೊಂದರೆಗಳು ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಅವರಿಗೂ ಮತ್ತು ಸಾರ್ವಜನಿಕರಿಗೂ ಸಂಪರ್ಕ ದೂರದಿಂದ ಅಷ್ಟೇ ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂತಹ ಆಲೋಚನೆಯಿಂದ ಆಯೋಜಕರು ಮಾಡಿರುವಂತಹ ಹೊಸ ಯೋಚನೆ. ಇಲ್ಲಿ ಬರುವಂಥ ಪಬ್ಲಿಕ್ಸ್ ಎಲ್ಲರೂ ಕೂಡ ಫ್ಲೈಓವರ್ ಮೇಲೆ ಹೋಗುವಂಥದ್ದು. ಕಂಬಳದ ಕೋಣಗಳು ಒಳಭಾಗದಿಂದ ಸಾಗುವಂಥದ್ದು, ಅಂದರೆ ಕಂಬಳದ ಕೋಣಗಳಿಗೂ ಪಬ್ಲಿಕ್ಸಿಗೂ ನಡುವೆ ಟಚ್ ಮಾಡುವಂಥದ್ದಾಗಲಿ, ಅವುಗಳನ್ನು ಮುಟ್ಟುವಂಥದ್ದಾಗಲಿ, ಅವುಗಳಿಗೆ ತೊಂದರೆ ಮಾಡುವಂಥದ್ದಾಗಲಿ ಯಾವುದೂ ಕೂಡ ಅವಕಾಶವನ್ನು ಕೊಡಬಾರ್ದು ಅನ್ನುವ ಕಾರಣಕ್ಕಾಗಿ ಈ ಒಂದು ಫ್ಲೈಓವರ್ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದು ಹೊಸ ವ್ಯವಸ್ಥೆ. ಈ ವ್ಯವಸ್ಥೆಯ ಬಗ್ಗೆ ಕೆಲವರನ್ನ ನಾವು ಮಾತಾಡಿಸಬೇಕು. ಯಾವ ರೀತಿ ಇಂತಹದೊಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ, ಜೊತೆಗೆ ಭಾಳ ವಿಶೇಷವಾಗಿ ಇಂತಹ ಫ್ಲೈಓವರ್ಗಳನ್ನು ಮಾಡೋದ್ರಿಂದ ಬೆಂಗಳೂರಿನಂಥ ಪ್ರದೇಶಗಳಲ್ಲಿ ಕಂಬಳ ಕೋಣಗಳ ಬಗ್ಗೆ ಒಂದು ದೊಡ್ಡ ಕ್ರೇಜ್ ಇದೆ. ಕಾಂತಾರದ ನಂತರ ಬಹಳ ದೊಡ್ಡ ಕ್ರೇಜ್ ಇದೆ. ಈಗ ಬೆಳ್ಳಿಪಾಡಿ ಕೈಪದ ಭಂಡಾರಿಯವರು ಇದ್ದಾರೆ. ಸರ್, ಈಗ ಇದೊಂದು ವ್ಯವಸ್ಥೆಯ ಬಗ್ಗೆ ಏನು ಹೇಳ್ತೀರಿ? ಈಗ ಬೆಂಗಳೂರು ಕಂಬಳದ ಬಗ್ಗೆ ಭಾಳ ಒಂದು ಅದ್ಧೂರಿ ಥರದ ಒಂದು ಸಿದ್ಧತೆಯ ಇಲ್ಲಿ ಆಗ್ತಾಯಿದೆ. ಏನೆಂದರೆ ನಾಳೆ ನಾಡ್ದು 2 ದಿವಸ ನಮ್ಮ ಬೆಂಗಳೂರು ಕಂಬಳ ರಾಜಧಾನಿಯ ಕಂಬಳ ಒಂದು ಒಳ್ಳೆಯ ರೀತಿಯಲ್ಲಿ ನಡೆಯುವಂಥ ಒಂದು ವ್ಯವಸ್ಥೆಯಲ್ಲಿ ಈಗ ನಮಗೆಲ್ಲ ನೋಡುವಾಗ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಜನಗಳ ಒಂದು ಈ ಕಂಬಳ ಕ್ರೀಡೆಯನ್ನು ನೋಡಲಿಕ್ಕೆ ಬರುವಂಥ ಜನಗಳಿಗೆ ಒಂದು ಒಳ್ಳೆಯ ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದು ಒಂದು ಜನಗಳಿಗೆ ತೊಂದರೆ ಆಗದಂಥ ಒಂದು ರೀತಿಯಲ್ಲಿ ಈ ಒಂದು ಫ್ಲೈಓವರ್ನ ಒಂದು ಜನಗಳಿಗೆ ಆಚೆ ಹೋಗಲಿಕ್ಕೆ ಈ ರಶ್ಶಿನ ಕೆಲಸದ ಮಧ್ಯೆ ಜನಗಳಿಗೆ ನುಗ್ಗಲು ಆಗಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಒಳ್ಳೆಯ ಒಂದು ಈ ಬೆಂಗಳೂರು ಕಂಬಳದ ಒಂದು ವ್ಯವಸ್ಥಾಪಕರು ಭಾಳ ಒಂದು ಚಂದ ಕೆಲಸ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸ್ತಾ ಇದೆ. ಓಕೆ, ಬಹಳ ಟ್ಯಾಂಕಿ ವ್ಯವಸ್ಥೆಗಳಿರ್ಬೋದು, ಕರೆ ವ್ಯವಸ್ಥೆಗಳನ್ನೆಲ್ಲ ನೀವು ವೀಕ್ಷಣೆ ಮಾಡಿದರೆ ಹೇಗಿದೆ? ಭಾಳ ನಾವು ನಮ್ಮ ಜಿಲ್ಲೆಯಲ್ಲಿ ಮಂಗಳೂರು ಮತ್ತು ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಕಂಬಳ ನಡೆಯುವಂಥದ್ದು ಒಂದು 10-20 ಕಂಬಳಗಳು ನಡೀತಾ ಇದೆ. ಅದರಲ್ಲಿ ನಾವು ಈಗ ಈ 20 ಕಂಬಳಗಳಲ್ಲಿ ಭಾಗವಹಿಸುವ ಕೋಣದ ಮಾಲಕರು, ಕೋಣಗಳು ಎಲ್ಲ ಕೋಣಗಳು ಇಲ್ಲಿ ಭಾಗವಹಿಸಲಿಕ್ಕೆ ಈಗ ಸಿದ್ಧತೆಯಾಗಿ ಇಲ್ಲಿ ರೂಢಿಯಾಗಿ ಬಂದಿದ್ದೇವೆ. ಇವರು ಎಲ್ಲರ ಅಭಿಪ್ರಾಯ ಕೇಳುವಾಗ ನಮ್ಮ ಒಂದು ಈ ರಾಜಧಾನಿಯಲ್ಲಿ ಆಗುವಂಥ ಒಂದು ಕಂಬಳದ ಕ್ರೀಡೆ ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ನಾವು ನೋಡಲಿಲ್ಲ ಅನ್ನುವ ಒಂದು ಪರಿಸ್ಥಿತಿಯ ಒಂದು ನಿರ್ಮಾಣ ಆಗ್ತಾ ಇಲ್ಲಿ ಸಿದ್ಧ ಆಗ್ತಾ ಇದೆ. ಅದು ಭಾಳ ಕೋಣಗಳ ಯಜಮಾನರಿಗೆ ಮತ್ತು ಕೋಣಗಳ ಜೊತೆಯಲ್ಲಿ ಬಂದಂಥ ಜನಗಳಿಗೆ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಜನರಿಗೆ ಇದನ್ನು ನೋಡುವಾಗ ಭಾಳ ಒಂದು ವಿಶಿಷ್ಟ ರೀತಿಯ ಒಂದು ಕಂಬಳ ಆಗ್ತದೆ ಅನ್ನೋ ಒಂದು ಮನಸ್ಸಿನಲ್ಲಿ ಬಹಳ ಒಂದು ಸಂತೋಷ, ಇದು ಒಂದು ಕಂಬಳ ನಿರ್ಮಾಣ ಆಗ್ತದೆ ಅಂತ ಹೇಳುವ ಒಂದು ದೃಷ್ಟಿಯಿಂದ ಈ ಕಂಬಳ ನಡೀತಾ ಇದೆ. ಓಕೆ, ಇದು ವಿಶೇಷವಾಗಿ ಇಲ್ಲಿ ಕೋಣಗಳು ಇದ್ದಾವೆ. ಆ ಕೋಣಗಳ ಲಕ್ಷಗಟ್ಟಲೆ ಅದಕ್ಕೆ ಖರ್ಚು ಮಾಡಿರ್ತಾರೆ. ಬಹಳ ಪ್ರೀತಿಯಿಂದ ಅದನ್ನು ಸಾಕಿರ್ತಾರೆ. ಅದರಿಂದ ಬೆಂಗಳೂರಿನ ಕಂಬಳ ಅದಾದ ನಂತರ ಸುಮಾರು 19 ಕಂಬಳಗಳು ಇನ್ನೂ ಕೂಡ ಬಾಕಿ ಇದ್ದಾವೆ. ಎಲ್ಲ ಕಂಬಳಗಳಲ್ಲಿಯೂ ಕೂಡ ಕೋಣಗಳು ಭಾಗವಹಿಸಬೇಕು, ಯಾವುದೇ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇಂತಹದೊಂದು ಫ್ಲೈಓವರ್ನ ರೀತಿಯಂಥ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಈ ವ್ಯವಸ್ಥೆ ಬಹಳ ವಿಶೇಷವಾದಂತಹ ಬಹಳ ದೊಡ್ಡ ಖರ್ಚಿನ ವ್ಯವಸ್ಥೆ. ಆದರೂ ಕೂಡ ನಮ್ಮ ಊರಿನ ಕಂಬಳದ ಕೋಣಗಳು ಮತ್ತು ಅವುಗಳ ಮೇಲಿನ ಪ್ರೀತಿಯನ್ನು ಈ ಆಯೋಜಕರು ಹೇಗೆ ತೋರಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಸಂಜಯ್ ಯಾನೆ ಸಂಜು ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸ್, ಬೆಂಗಳೂರು.
ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.